ಬೆಂಗಳೂರು ನಗರದ ಅರೆಕೆರೆ ವಾರ್ಡಿನ ಮಾಜಿ ಬಿಬಿಎಂಪಿ ಸದಸ್ಯರಾದ ಮುರಳಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಬಡಬಗ್ಗರಿಗೆ ಸಹಾಯವನ್ನು ಹಾಗೂ ಅವರಿಗೆ ಬೇಕಾದ ಆಹಾರದ ಸಾಮಗ್ರಿಗಳನ್ನು ಹಂಚಲಾಯಿತು. ಬೆಂಗಳೂರು ಡಿಎಸ್ಎಸ್ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಬೇಗೂರು ಅಬ್ದುಲ್, ರಮೇಶ್ ಬಾಬು, ಹುಳಿಮಾವು ಬಿಜೆಪಿ ಮುಖಂಡರು ಹಾಗೂ ಸ್ನೇಹಿತರಾದ ಉಪೇಂದ್ರ, ರಾಮಕೃಷ್ಣ ರೆಡ್ಡಿ, ರಘು, ಶಾಜೀರ್, ಅನ್ಸರ್, ಶ್ರೀಧರ್ ಇನ್ನಿತರರು ಶುಭಾಶಯಗಳನ್ನು ಕೋರಿದರು. ಡಿಎಸ್ಎಸ್ ನಾಯಕರಾದ ಅಲ್ಪಸಂಖ್ಯಾತ ಅಧ್ಯಕ್ಷರು ಬೇಗೂರು ಅಬ್ದುಲ್ ಮಾತನಾಡಿ, ಮಾಜಿ ಬಿಬಿಎಂಪಿ ಸದಸ್ಯರಾದ ಮುರಳಿ ಅನೇಕ ರೀತಿಯಲ್ಲಿ ಜನರಿಗೆ ನೆರವಾಗುತ್ತಿದ್ದಾರೆ. ಇವರ ಜೊತೆ ಹುಳಿಮಾವು ಬಿಜೆಪಿ ಮುಖಂಡರಾದ ರಮೇಶ್ ಬಾಬುರವರು ಸಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರ ಪರ ಕಾರ್ಯಕ್ರಮಗಳನ್ನು ಅವರಿಗೆ ಅನುಕೂಲವಂತೆ ಸಹಾಯವನ್ನು ಮಾಡುತ್ತಿದ್ದಾರೆ. ಮುರಳಿ ಅವರಿಗೆ ಇನ್ನಷ್ಟು ಜನರ ಸೇವೆಯನ್ನು ಮಾಡಲು ಅವರಿಗೆ ಬೇಕಾದ ಎಲ್ಲ ರೀತಿಯ ಬೆಂಬಲವನ್ನು ವ್ಯಕ್ತಪಡಿಸುವುದಾಗಿ ಹೇಳಿದ ಅವರು ಶುಭಾಶಯಗಳನ್ನು ಕೋರಿದರು. ವಿಧವೆಯರಿಗೆ, ದೀನರಿಗೆ, ದಲಿತರಿಗೆ ಮುಖ್ಯವಾಗಿ ಅಲ್ಪಸಂಖ್ಯಾತರಿಗೆ ಈ ಭಾಗದ ನೊಂದ ಜನರ ದನಿಯಾಗಬೇಕಂತ ಈ ಒಂದು ತಮ್ಮೆಲ್ಲರ ಸಮಕ್ಷದಲ್ಲಿ ಅಣ್ಣನಿಗೆ ಕೇಳಿಕೊಳ್ಳುತ್ತೇನೆ. ಮುಂದಿನ ದಿನಗಳು ಅಣ್ಣನ ಜೀವನದಲ್ಲಿ ಆರೋಗ್ಯವಾಗಿರಲಿ, ಸುಖಕರವಾಗಿರಲಿ ಅಂತ ತಮ್ಮೆಲ್ಲರ ಕಡೆಯಿಂದ ಅಣ್ಣನಿಗೆ ಶುಭ ಕೋರುತ್ತೇನೆ. ಧನ್ಯವಾದಗಳು. ನೇರ ನಿಷ್ಠುರತೆಯ ದೀನದಲಿತರ ಬಡವರ ಆಶಾಕಿರಣ ನಮ್ಮ 30 ವರ್ಷಗಳ ಒಂದು ಗೆಳೆತನ ಅವತ್ತು ಹೇಗಿದ್ದಾರೋ ಇವತ್ತು ಹಾಗೇ ಇದ್ದಾರೆ ನಮ್ಮ ಮುರಳಿಯಣ್ಣನವರು. ಅಭಿವೃದ್ಧಿ ಅಂದರೆ ಮುರಳಿಯಣ್ಣವರು, ಮುರಳಿಯಣ್ಣ ಅಂದರೆ ಅಭಿವೃದ್ಧಿ. ಎಲ್ಲ ರೀತಿಯಲ್ಲೂ ಏಕಪಕ್ಷೀಯವಾಗಿ ಅಥವಾ ಯಾರನ್ನೇ ಕೇಳಿದ್ರೂ ಅಭಿವೃದ್ಧಿಯಲ್ಲಿ ಹಿಂದೆ ರಾಜಿ ಮಾಡಿಕೊಳ್ಳುವಂಥ ಪ್ರಮೇಯನೇ ಇಲ್ಲ. ಆಮೇಲೆ ಹುಡುಗರಿಗೆ, ಬಡವರಿಗೆ, ಮಹಿಳೆಯರಿಗೆ, ದೀನದಲಿತರಿಗೆ ತಮ್ಮ ಕೈಲಾದಷ್ಟು ಅನೇಕ ರೀತಿಯಲ್ಲಿ, ಅನೇಕ ವಿಧಗಳಲ್ಲಿ ಯಾರಿಗೆ ಯಾವ ಥರ ಸಹಾಯ ಮಾಡ್ಬೋದು, ಯಾರಿಗೆ ಯಾವ ಥರ ಅನುಕೂಲ ಆಗಬೇಕು ಅಂಥೇಳಿ ಅವರು ಯೋಚನೆ ಮಾಡಿ ಆ ಒಂದು ದಿಕ್ಕಿನಲ್ಲಿ ಕಳೆದ ಸತತ 30 ವರ್ಷಗಳಿಂದ ನಾವು ಅವರ ಜೊತೆ ಒಡನಾಟದಲ್ಲಿದ್ದೀನಿ. ಆವತ್ತಿಂದ ಇವತ್ತಿನ ತನಕ ಬಹಳ ಅನ್ಯೋನ್ಯತೆಯಿಂದ ಜನಗಳನ್ನು ಪ್ರೀತಿಸ್ತಾ ನಮ್ಮ ವಾರ್ಡಲ್ಲಿ ಜನಪ್ರಿಯ ನಾಯಕರು ಅಂದರೆ ತಪ್ಪಾಗಲಾರದು. ಮುಂದಿನ ದಿನಗಳಲ್ಲಿ ಭಗವಂತ ಅವ್ರಿಗೆ ಆಯುಷ್ಯ, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡೋದ್ರ ಜೊತೆಗೆ ಉನ್ನತ ಒಂದು ಹುದ್ದೆಯನ್ನು ಕೊಡಲಿ, ಅಧಿಕಾರ ಅವ್ರಿಗೆ ಸಿಕ್ಕಲಿ, ಭಗವಂತ ಆ ನಿಟ್ಟಿನಲ್ಲಿ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ರೀತಿಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ನಮ್ಮ ವಾರ್ಡಿಗೆ ಸೀಮಿತ ಅಲ್ಲ, ಇಡೀ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಅವರು ನಾಯಕರಾಗಿ ಬೆಳೀಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾರೆ. 193 ಅರಕೆರೆ ವಾರ್ಡ್ ಭಾಗದ ಮಾಜಿ ಕಾರ್ಪೊರೇಟರ್ ಆದಂಥ ಮುರಳಿಯಣ್ಣನವರಿಗೆ ಹುಟ್ಟುವ ಹಬ್ಬದ ಶುಭಾಶಯಗಳು. ನಾವು ಕೋರ್ಕೊಳ್ಳೋದೇನೆಂದರೆ, ಇವತ್ತು ಮುಂದಿನ ವರ್ಷಗಳಲ್ಲಿ ಇವರೇ BBMP ಅಧಿಕಾರಿಯಾಗಿ ಬಂದು ಕಾರ್ಪೊರೇಟರ್ ಆಗಬೇಕು ಅಂತ ನಮ್ಮೆಲ್ಲರ ಕಳಕಳಿ, ಈ ವಾರ್ಡಿನ ಎಲ್ಲ ಜನರ ಕಳಕಳಿ. ಮತ್ತು ಅಭಿವೃದ್ಧಿ ಅಂದರೆ ಮುರಳಿ ಅಣ್ಣವರು. ಈ ವಾರ್ಡಿನ ಅಭಿವೃದ್ಧಿ ಆಗಬೇಕಾಗಿರೋ ಕಾರಣ ಅಂದರೆ ಮುರಳಿ ಅಣ್ಣವರಿಂದನೇ ಆಗಿರೋದು. ಇನ್ನಷ್ಟು ಅಭಿವೃದ್ಧಿ ಮಾಡಬೇಕಾದ್ರೂ ಅವನ್ನ ನೆಕ್ಸ್ಟ್ ಚುನಾವಣೆಯಲ್ಲಿ ನಾವು ನಿಲ್ಲಿಸಿ ಗೆಲ್ಲಿಸತಕ್ಕದ್ದು. ಎಲ್ಲ ಕಾರ್ಯಕರ್ತರು ನಾವು ಒಟ್ಟಾಗಿ ಸೇರಿ ಅವರನ್ನು ಗೆಲ್ಲಿಸ್ತೀವಿ ಅಂತ ಈ ಒಂದು ಹುಟ್ಟುಹಬ್ಬ ದಿನದಂದು ನಾವೆಲ್ಲ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಮಾತನ್ನು ಕೊಡುತ್ತಿದ್ದೇವೆ. ಏನು ಮಾತು? ಅವ್ರನ್ನ ಗೆಲ್ಲಿಸ್ತೀವಿ ನೆಕ್ಸ್ಟ್ ಚುನಾವಣೆಗಳಲ್ಲಿ ಅಂತ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಭೇಟಿ ನೀಡಿ.